ಉಡುಪಿ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಅಂಚನೆ ವಿವಿಧ ಸಾಮಾಜಿಕ ಜಾಲತಾಣದ ಪ್ರಭಾವಿಲಿನ ಸಹಯೋಗದೊಟ್ಟುಗು ಮೂಜಿದಿನ ನಡಪುನ ಬ್ಲಾಗರ್ ಮೀಟಿಗೆ ಮಲ್ಪೆ ಕಡಲ್ದ ಬರಿಟ್ ಚಾಲನೆ ತಿಕ್ಕದಂಡು ಉಡುಪಿ ಜಿಲ್ಲಾಡಳಿತ ಪ್ರವಾಸೋದ್ಯಮ ಕ್ಷೇತ್ರಡ್ ಬೇತೆ ಬೇತೆ ಹೊಸ ಪ್ರಯೋಗಲೇನು ಮಲ್ತೊಂದಿಪ್ಪುಂಡು. ದೇಶದ ಬೇತೆ ಬೇತೆ ಭಾಗಲಿಡ್ದು ಬ್ಲಾಗರ್ ನಕ್ಲಿನಲೆತ್ತದು ಉಡುಪಿ ಜಿಲ್ಲೆದ ಬೇತೆ ಬೇತೆ ಪ್ರವಾಸಿ ತಾಣುಲೆನ ಪ್ರಚಾರಗ್ ಬಳಕೆ ಮಲ್ತೊಂದುಲ್ಲೇರು. ಉಡುಪಿ ಜಿಲ್ಲೆಗೆ ಪೆರ್ಮೆ ಕನತಿನಂಚಿನ ಪ್ರವಾಸಿ ತಾಣುಲೆದ ಬಗ್ಗೆ ದೇಶದಾದ್ಯಂತ ಪ್ರಚಾರ ಮಲ್ಪೆರೆಗ್ ಎದುರು ಪೋತುಂಡು. ದೇಶದಾದ್ಯಂತ ಪ್ರಚಾರ ಮಲ್ಪೆರೆಗ್ ಅಂಚನೆ ದೇಶದ ಮಾತಾ ಕಡೆತ ಪ್ರವಾಸಿಗಿರಿಡಿಗೆ ಬರ್ಪಿಲೆಕ ಮಲ್ಪೆರೆಗ್ ಎದುರು ಪೋತಿರು. ಸತತ 2 ವರ್ಷ ಹಿಡಿದು ಈ ಪ್ರಯೋಗನ ಮಲ್ತೊಂದುಲ್ಲೇರು. ಪ್ರಸಿದ್ಧ ಬ್ಲಾಗರ್ ನಕಲು ಪೂರ ಉಡುಪಿ ಜಿಲ್ಲೆದ ಪ್ರವಾಸಿ ತಾಣುಲೆದ ಬಗೆಟ್ ಸಂಚಾರ ಮಲ್ಪೆರೆಗುಲ್ಲೇರು. ನನದುಂಬುದ ಮೂಜಿ ದಿನ ಮುಟ್ಟ ಮಲ್ಪೆ ಸೈಂಟ್ ಮೇರಿಸ್ ದ್ವೀಪ, ಮಣಿಪಾಲದ ಹೆರಿಟೇಜ್ ವಿಲೇಜ್, ಕಟಪಾಡಿ ಕಂಬಳ ಸೇರೊಂದು ಬೇತೆ ಬೇತೆ ಪ್ರವಾಸಿ ತಾಣುಲು ಬೊಕ್ಕ ಆಚರಣೆದ ಬಗೆಟ್ ಬ್ಲಾಗರ್ ನಕಲು ಭಾಗವಹಿಸ್ಯಾರುಲ್ಲೇರು. ಅಂಚನೆ ಈ ಮೂಲಕ ತುಳುನಾಡದ ಕಮ್ಮೆನನ್ನು ದೇಶದಾದ್ಯಂತ ಪಸರಿಸ್ಯಾರುಲ್ಲೇರು. पिरोडोरी पतनले इकडे काही तत्व होती यस यस करेक्ट ಪ್ರವಾಸೋದ್ಯಮದ ಅಭಿವೃದ್ಧಿ ದೃಷ್ಟಿಯಲ್ಲಿ ಆಯೋಜನೆ ಮಾಡಿದ ಬ್ಲಾಗರ್ಸ್ ಮೀಟಿನ ಶುಭ ಸಂದರ್ಭದಲ್ಲಿ ಮುಂದಿಗೆ ಉಪಸ್ಥಿತಿರುವ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವಿಜಯಕುಮಾರಿ ಅವರು, ನೂತನವಾಗಿ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ಸನ್ಮಾನ್ಯ ಗೋಯಲ್ ಅವರು, ಈ ಒಂದು ಜಿಲ್ಲೆಯ ಟೂರಿಸಂನ ಬಗ್ಗೆ ಸಾಕಷ್ಟು ಕಾಳಜಿಯಿಂದ ಕೆಲಸ ಮಾಡುತ್ತಿರುವ ಆಕ್ಟಿನ ಅಧ್ಯಕ್ಷರಾದ ಮನೋಹರ್ ಶೆಟ್ಟಿ ಅವರು, ಇಲಾಖೆಯ ಅಧಿಕಾರಿಗಳು, ಅದೇ ರೀತಿ ಆಗಮಿಸಿರುವ ಎಲ್ಲ ನಮ್ಮ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವ ಎಲ್ಲ ಬ್ಲಾಗರ್ಸ್ಗಳೇ ಬಂದು ಮಿತ್ರರು. ಕರಾವಳಿಯ ಉದ್ದಗಲಕ್ಕೂ ಇವತ್ತು ದೇಶದ ವಿದೇಶದ ಜನರನ್ನು ಆಕರ್ಷಿಸುವಂಥ ಈ ಪ್ರವಾಸಿ ತಾಣ ನಮ್ಮ ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿದೆ. ಆ ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿಗಳಿಗೆ ಅವಕಾಶ ಇರುವ ಈ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪ್ರವಾಸೋದ್ಯಮಕ್ಕೆ ಕೇಂದ್ರ ಸರ್ಕಾರ ಅದೇ ರೀತಿ ರಾಜ್ಯ ಸರ್ಕಾರವು ಕೂಡ ಬಹಳಷ್ಟು ಒತ್ತುಗಳನ್ನು ಬಹಳಷ್ಟು ಸಹಕಾರಗಳನ್ನು ಕೊಡ್ತಿದೆ. ಆ ಸಂದರ್ಭದಲ್ಲಿ ಒಂದು ಕಡೆ ಬರುವಂಥ ಪ್ರವಾಸಿಗರಿಗೆ ಅನುಕೂಲತೆಯನ್ನು ಒದಗಿಸುವುದು, ಇನ್ನೊಂದೆಡೆ ನಮ್ಮ ಕರಾವಳಿ ಭಾಗದ ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಖಂಡಿತವಾಗಿ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಶಾಸಕರಲ್ಲಿ ನನ್ನ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕರಾವಳಿ ಭಾಗದ ಈ ಸಂಪ್ರದಾಯ ಇರ್ಬೋದು, ಈ ಭಾಗದ ಧಾರ್ಮಿಕ ಆಚಾರಗಳ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಈ ಭಾಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮಗಳನ್ನು ನಡೆಸಬೇಕೆಂಬ ಒಂದು ಮಾತನ್ನು ಸಂದರ್ಭ ಹೇಳುತ್ತಾ ಮತ್ತೊಮ್ಮೆ ಆಗಮಿಸಿರುವ ಎಲ್ಲ ಬ್ಲಾಗರ್ಸ್ಗಳಿಗೆ ಶಾಸಕ ನೆಲೆಯಲ್ಲಿ ಮತ್ತೊಮ್ಮೆ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞತೆ ಸಲ್ಲಿಸ ನನ್ನ ಮಾತನ್ನು ಮುಗಿಸ್ತೇನೆ. I welcome to you all to our district. We are very glad to see here. In Udupi, we have many tourism places. Our state, what logo is one state, many worlds. In Udupi, we see many worlds. Not only beach, we have forest, Western Ghat forests are there, and lot of temples are there. We have 9 big beaches. There is small beaches, 18 beaches are there, but 9 big beaches are there. Now we are developing the lot of beaches.
try to develop the one Kapu in a near one Kapu there is a lighthouse there. Next coming 28th, our PM is inaugurating that Kapu lighthouse next this month February 28th. Like that we have lot of places here. Last year our football is 4.7 crore. I think Udupi football is 4.7 CR. Yeah, I seek your cooperation to increase our football. Please give advertisement or encouragement to our Udupi tourism. So I seek welcome all Goa, and Kerala and Andhra, Tamil Nadu. All bloggers I really welcome, and thanks to all to come here to encourage us. So I will